ಶ್ರೀ ಉಳ್ಳಾಕುಲು ಉಳ್ಳಾಲ್ತಿ ಮೈಷಂತಾಯ ಮತ್ತು ಪರಿವಾರ ದೈವಗಳ ದೈವಸ್ಥಾನ ಅಲ್ಪೆ ಚಿಂಕನೆಗುಡ್ಡೆ ಇದರ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನ ಬಿಎಂ ಆನಂದ್ ಗೌಡ ಕಂಬಳ ಅವರು ಬಿಡುಗಡೆಗೊಳಿಸಿದರು. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಭವಾನಿ ಶಂಕರ್ ಪಾಲೋಡಿ ಸ್ವಾಗತಿಸಿದರು. ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಭರತ್ ರಾಮತೋಟ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ದೇವದಾಸ್ ರೈ ಕೆಪ್ಲಾಡಿ, ಶ್ರೀ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನ ಪಂಚದ ವ್ಯವಸ್ಥಾಪಕ ಸಮಿತಿಯ ಸದಸ್ಯರಾದ ಶಂಕರ್ ಭಟ್, ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ರಾಮಕೃಷ್ಣ, ಸಾಯಿಕೃಪಾ ಹಾಗೂ ವಿವಿಧ ಸಮಿತಿಯ ಸಂಚಾಲಕರು, ಸದಸ್ಯರು, ಊರವರು ಉಪಸ್ಥಿತರಿದ್ದರು. ನಮ್ಮ ಚಿಂಗಾನಗುಡ್ಡೆ ಉಳ್ಳಾಲ್ತಿ ಪ್ರತಿಷ್ಠಾಪನೆ 23-24-25 ನಡೀತದೆ. ನೀವು ಕೇಳಿರ್ಬೋದು, ಕೆಲವು ನಾವು ಅಥವಾ ಓದಿರ್ಬೋದು. ನಾವು ಕೆಲವು ವರ್ಷದಿಂದ ಇತ್ತಲಾಗಿ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗುತ್ತಾ ಬಂದಿದೆ. ಇದು ಒಳ್ಳೆಯ ಶುಭ ಸೂಚಕ ನಮ್ಮ ದೇಶಕ್ಕೆ. ಹಾಗೆ ನಮ್ಮದು ಸಹ ಈ ಉಳ್ಳಾಲ್ತಿ ದೇವಸ್ಥಾನ ಚಿಂಗಾನಗುಡ್ಡೆಯಲ್ಲಿ ಜೀರ್ಣೋದ್ಧಾರ ಆಗಿದೆ. ಇದರ ಪ್ರತಿಷ್ಠಾಪನೆ 23-24-25 ನಡೀತದೆ. ಅದರ ಆಮಂತ್ರಣ ಪತ್ರವು ಇವತ್ತು ದೈವ ಸಂಕಲ್ಪದ ಪಂಚಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಬಿಡುಗಡೆಯಾಗಿದೆ. ಹಾಗೆ ಆ ದಿವಸ ಈ 23-24 ಪ್ರತಿಷ್ಠಾ ದಿವಸ ತಂತ್ರಿಗಳ ವಿಭಾಗ, ಪುರೋಹಿತರ ವಿಭಾಗ ಎಲ್ಲ ಭಾಳ ಚಂದದಿಂದ ನಮ್ಮ ಪ್ರತಿಷ್ಠಾಪನೆಯನ್ನು ಉಳ್ಳಾಲ್ತಿ ದೇವಸ್ಥಾನದ ಪ್ರತಿಷ್ಠಾಪನೆಯ ಇದನ್ನು ಭಾರಿ ಚಂದವಾಗಿ ಕೊಡ್ತಾರೆ ಅಂತೇಳಿ ನಾವು ಪಂಚಲಿಂಗೇಶ್ವರದಲ್ಲಿ ನಾವೆಲ್ಲರೂ ಕೂಡಿ ಪ್ರಾರ್ಥಿಸಿಕೊಳ್ತೇವೆ. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಪೆರುವಾಜ.